ಆಲೂರು ತಾಲೂಕಿನ ಬೆಡದಹಳ್ಳಿ ಗ್ರಾಮದ ಗುಹೆಗುಡ್ಡದ ಶ್ರೀ ರಂಗನಾಥ ಸ್ವಾಮಿ ಪುರಾತನ ಕಾಲದ ಇತಿಹಾಸ ದೇವಾಲಯವಾಗಿದ್ದು ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕೆಂದು ದೇವಸ್ಥಾನದ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಭಕ್ತರಾಜು ಆಗ್ರಹಿಸಿದರು. ಪಟ್ಟಣದ ಪತ್ರಕರ್ತರ ಕಚೇರಿಯಲ್ಲಿ ಆಯೋಜಿಸಿದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನ ಚೋಳರ ಕಾಲದಲ್ಲಿ ಸ್ಥಾಪಿತವಾಗಿದ್ದು ಮಹಾಮಹಿಮೆಯನ್ನ ಹೊಂದಿದೆ. ಸುಮಾರು 300 ವರ್ಷಕ್ಕೂ ಹೆಚ್ಚು ಇತಿಹಾಸವಿರುವ ದೇವಸ್ಥಾನ ಮುಜರಾಯಿ ಇಲಾಖೆಗೆ ಒಳಪಟ್ಟಿದ್ದು ತುಂಬಾ ಶಿಥಿಲ ವ್ಯವಸ್ಥೆಯಲ್ಲಿದೆ. ಗ್ರಾಮದಿಂದ ಸುಮಾರು 3 ಕಿಲೋಮೀಟರ್ ದೂರದಲ್ಲಿರುವ ದೇವಸ್ಥಾನಕ್ಕೆ ಅವಶ್ಯಕತೆ ಇರುವ ರಸ್ತೆ, ಚರಂಡಿ, ಕುಡಿಯುವ ನೀರು, ದೇವಸ್ಥಾನದ ನಿರ್ಮಾಣ, ಗರ್ಭಗುಡಿ ನಿರ್ಮಾಣಕ್ಕೆ ಸುಮಾರು 3 ಕೋಟಿ ರೂಪಾಯಿ ಅಂದಾಜು ವೆಚ್ಚವಿದ್ದು ಜನಪ್ರತಿನಿಧಿಗಳು ಸರ್ಕಾರದಿಂದ ಅನುದಾನ ಪಡೆದು ದೇವಸ್ಥಾನದ ಅಭಿವೃದ್ಧಿಗೆ ಶ್ರಮಿಸಬೇಕು. ಜೊತೆಗೆ ಭಕ್ತರು, ಸುತ್ತಮುತ್ತಲಿನ ಗ್ರಾಮಸ್ಥರು ಪುರಾತನ ಕಾಲದ ದೇವಸ್ಥಾನ ಪುನರ್ ಪ್ರತಿಷ್ಠಾಪಿಸಿ ದೇವರ ಕೃಪೆಗೆ ಪಾತ್ರರಾಗಲು ಎಲ್ಲರೂ ಕೈ ಜೋಡಿಸಬೇಕು ಎಂದು ಹೇಳಿದರು. ಅಂದ್ರೆ ಪ್ರತಿ 3 ವರ್ಷಕ್ಕೊಮ್ಮೆ ಈ ಬೆಟ್ಟದ ಜಾತ್ರೆ ನಡೆಯುತ್ತೆ. ರಂಗನಾಥ ಸ್ವಾಮಿ ಗುಹೆಗುಡ್ಡದ ರಂಗನಾಥ ಸ್ವಾಮಿ ಜಾತ್ರೆ 3 ವರ್ಷಕ್ಕೊಮ್ಮೆ ನಡೆಯುತ್ತೆ. ಆ ಟೈಮ್ನಲ್ಲಿ ನಾವೇ ಹೆಚ್ಚಿನ ಪ್ರಧಾನರಾಗಿ ಅಲ್ಲಿ ಕೆಲಸ ಮಾಡಬೇಕು, ಅರ್ಚಕರಾಗಿ ಕೆಲಸ ಮಾಡ್ತೀವಿ. ಹೊಳೆಯಿಂದ ಫಸ್ಟ್ ಚಿಕ್ಕ ಬಿಂದಿಗೆ ಅಂತ ಒಂದು ಬರುತ್ತೆ. ಚಿಕ್ಕ ಬಿಂದಿಗೆ ಅಲ್ಲಿ ಹಾಲು ಬಾವಿ, ನೀರು ಬಾವಿ ಅಂತ ಇದೆ ಗುಹೆಗುಡ್ಡ ರಂಗಸ್ವಾಮಿ ದೇವಸ್ಥಾನದ ಪಕ್ಕದಲ್ಲಿ. ಫಸ್ಟು ಅಲ್ಲಿ ಪುಣ್ಯ ಪುರಸ್ಕಾರಗಳೆಲ್ಲ ಮಾಡಿ ಬಿಂದಿಗಮ್ಮನವರನ್ನ ಅಭಿಷೇಕ ಇತ್ಯಾದಿ ಪೂಜಾದಿಗಳನ್ನು ಮಾಡಿ ಅಲ್ಲಿಂದ ಪ್ರತಿಷ್ಠಾಪನೆ ಮಾಡಿಕೊಂಡು ಬೆಟ್ಟಕ್ಕೆ ಸುಮಾರು 1 ಕಿಲೋಮೀಟರು ಅಲ್ಲಿ ಒಬ್ಬರು ಪ್ರಧಾನ ಇವರಿರ್ತಾರೆ, ದೇವರು ಅವ್ರ ಮೇಲೆ ನಾವೇ ಅವ್ರ ತಲೆ ಮೇಲೆ ನಾವು ಇಡಬೇಕಾದ್ದು. ಬೇರೆ ಯಾರು ಆ ಬಿಂದಿಗಮ್ಮನವರ ಮುಟ್ಟಕ್ಕೆ ಅವಕಾಶ ಇಲ್ಲ, ಯಾರು ಮುಟ್ಟೋಗೂ ಇಲ್ಲ, ಮುಟ್ಟೋದೂ ಇಲ್ಲ. ಅದನ್ನು ನಾವು ಪ್ರತಿಷ್ಠಾಪನೆ ಮಾಡಿ ಅವ್ರ ತಲೆ ಮೇಲೆ ಹೊರಿಸ್ತೀವಿ. 3 ವರ್ಷಕ್ಕೊಂದ್ಸರಿ ಜಾತ್ರೆ ನಡೆಯುತ್ತೆ. ಅದು ಈಗ ಬೆಂಗಳೂರು ಕರಗ ಯಾರು ನಡೆಯುತ್ತೋ ಅದೇ ರೀತಿಯಲ್ಲಿ ಆ ಕರಗದ ಟೈಪ್ನಲ್ಲೇ ಬಿಂದಿಗಮ್ಮನವರ ಮೇಲೆ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಒಳಪೌಳಿ ಮತ್ತು ಪ್ರದಕ್ಷಿಣೆ ಮಾಡಿ ಹೊರಬರ್ತಾರೆ. ಅದೇ ರೀತಿ ಮಾರನೇ ಬೆಳಗ್ಗೆ ಮತ್ತೆ ದೇವಸ್ಥಾನದಲ್ಲಿ ಪೂಜಾ ಪುನಸ್ಕಾರ, ಅಭಿಷೇಕ ಎಲ್ಲವೂ ನಡೆದು ಮಧ್ಯಾಹ್ನ 12ವರೆಗೆ ಮಹಾಮಂಗಳಾರತಿ ಆದ ನಂತರ ಕೇರಳಿ ಎಳ್ಕೊಂಡು ಕೇರ ಉತ್ಸವ ಆಗುತ್ತೆ. ತದನಂತರ 4 ಗಂಟೆ ಮೇಲೆ ಮತ್ತೆ ನಾವು ಗಂಗಸ್ಥಾನಕ್ಕೆ ಎಡಚಿ ನದಿ ಅಂತ ಇದೆ, ಅಲ್ಲಿಗೆ 3 ಕಿಲೋಮೀಟರ್ ಆಗುತ್ತೆ. ಬೆಟ್ಟದ ರಂಗನಾಥ ಸ್ವಾಮಿ ಗುಹೆಗುಡ್ಡದ ಬೆಟ್ಟದ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ 3 ಕಿಲೋಮೀಟರ್ ದೂರ ಎಡಚಿ ನದಿ ಇದೆ. ಆ ಎಡಚಿ ನದಿಗೆ ಬಿಂದಿಗಮ್ಮನನ್ನ ನಾವು ತಗೊಂಡು ಹೋಗ್ತೀವಿ. ಬಿಂದಿಗಮ್ಮನ ಅಂದ್ರೆ ಲಕ್ಷ್ಮೀ ಸಮೇತ, ಲಕ್ಷ್ಮೀ ರೂಪ ಬಿಂದಿಗಮ್ಮ ಅಂತ. ಅಲ್ಲಿ ಏನಾಗಿದೆ ಅಂದ್ರೆ ಹಿಂದೆ ರಂಗನಾಥ ಸ್ವಾಮಿ ಬಿಂದಿಗಮ್ಮ ಅಂತ ಹಿಂದಿನಿಂದ ಪ್ರಸಿದ್ಧಿಯಾಗಿ ಬಂದಿದೆ. ಬಿಂದಿಗಮ್ಮ ಲಕ್ಷ್ಮೀ ಸ್ವರೂಪ. ಹಾಗಾಗಿ ಅವರನ್ನ ಅಲ್ಲಿ ತಗೊಂಡೋಗಿ ಮತ್ತೆ ಅದೇ ರೀತಿ ನಾವು ಇಲ್ಲಿ ಹೇಗೆ ಮಾಡಿ ಪ್ರತಿಷ್ಠಾಪನೆ ಎಲ್ಲ ಮಾಡ್ಕೊಂಡು ಪ್ರಾಣ ಪ್ರತಿಷ್ಠೆ ಮಾಡ್ಕೊಂಡು ಮತ್ತೆ ಅಲ್ಲಿಂದ ಮತ್ತೆ 3 ಕಿಲೋಮೀಟರ್ ಗೋವಿಂದ. ಈ ಸಂದರ್ಭದಲ್ಲಿ ಮಲೇಶ್ ಗೌಡ, ಹಿರೇಗೌಡ, ಪ್ರಧಾನ ಅರ್ಚಕರಾದ ದೇವರಾಜ್ ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಧರ್ಮೇಂದ್ರ, V4 ನ್ಯೂಸ್, ಆಲೂರು. Srinivas Hospital, Mukka, Surathkal, venturing out to provide affordable healthcare solutions and services to the community at large. The hospital has all major specialized departments of general medicine, orthopedics and super speciality plastic surgery, general surgery, OBG, pediatrics, ENT, ophthalmology, interventional cardiology, neurosurgery, dermatology, ICU, NICU and PICU. We are supported with diagnostic facilities like fully equipped radiology unit and pathology lab, and support facilities like blood bank, pharmacy and 24/7 ambulance services. For more information, please contact Srinivas Hospital, Mukka, Surathkal. Phone 0824 247 8586.